ಸೊಲ್ಮಿಲು ನಮ್ಮ ಕುಡ್ಲ ತುಳು ವಾರ್ತೆ ವಿವರ ನಮ್ಮನ ಮಾತ ಒಟ್ಟು ಸೇರವನ ಕೆಲಸನು ಆನಿ BR ಅಂಬೇಡ್ಕರ್ ಮಲ್ತಿರು ಬೇತೆವಾ ದೇಶೋಡ್ಲ ಇಜ್ಜಂದಿನಂಚಿನ ಸಂವಿಧಾನ ನಂಗೆ ಪಿರ್ಮೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿ ಮಂತ್ರಿ ವಿ ಸುನೀಲ್ ಕುಮಾರ್ ಪಂತೇರು ಕೊಡ್ಲಾಡ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ನಿಲೆಟಿ ನಡಪಾಯಿನ 74ನೇ ವರ್ಷದ ಪ್ರಜಾಪ್ರಭುತ್ವ ದಿನಾಚರಣೆಡೆ ರಾಷ್ಟ್ರಬಾವುಟ ಏರಾದ ಆರ ಆಚರಣೆದ ಸಂದೇಶ ಕೊರಿಯರು ಭಾರತ ದೇಶ ಪ್ರಜಾಪ್ರಭುತ್ವ ದೇಶ ಆದ 73 ವರ್ಷ ಆಂಡು ದೇಶದೋರ್ಮೆಡೆ ಗುರುವಾರ 74ನೇ ಪ್ರಜಾಪ್ರಭುತ್ವ ದಿನಾಚರಣೆ ಭಾರಿ ಗೌಜಿಡು ನಡೆತಿದೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ನಿಲೆಟ್ ಕುಡ್ಡದ ನೆಹರು ಮೈದಾನಡು ನಡತಿನ ಆಚರಣೆಡೆ ಇಂಧನ ಕನ್ನಡ ಬೊಕ್ಕ ಸಂಸ್ಕೃತಿ ಮಂತ್ರಿ ಅಂಚನೆ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿ ಮಂತ್ರಿಯರ್ಲ ಆದೋಪನ ವಿ ಸುನೀಲ್ ಕುಮಾರ್ ರಾಷ್ಟ್ರಬಾವುಟ ಏರಾದ ಗಣರಾಜ್ಯೋತ್ಸವ ಸಂದೇಶ ಕೊರಿಯರು ಆನಿ ಬೇತೆ ಬೇತೆ ಭಾಷೆಲೆಡು ಭೌಗೋಳಿಕವಾದ ಪಟ್ಟದ ಪೋದಿತ್ತನ ಪೊರ್ತುಡು ನಮ್ಮನ ಮಾತ ಒಟ್ಟು ಸೇರವನ ಕೆಲಸನು BR ಅಂಬೇಡ್ಕರ್ ಮಲ್ತಿತ್ತೇರು ಒಂಜಿ ಎಡ್ಡೆ ಆಡಳಿತನು ಕರಿನ 75 ವರ್ಷಲೆಡ್ದು ಭಾರತ ನಡಪವೊಂದು ಬೈದನು ಬೇತೆ ಒವ್ವೇ ದೇಶಡು ಇಂಚಿನ ಸಂವಿಧಾನ ಇಜ್ಜಿಂದ ಪನ್ಪಣವು ನಂಗೆ ಭಾರಿ ಪೆರ್ಮೆ ಆವೊಂದುಂಡು ಸಾಮಾನ್ಯ ಜನಲ ಇತೆ ಪ್ರಧಾನಿ ಜಿಲ್ಲಾಧಿಕಾರಿ ಆವಲಿಂದಾಂಡ ಐಕ್ ನಮ್ಮ ಸಂವಿಧಾನ ಕಾರಣ ಅಂದು ಮಂತ್ರಿ ವಿ ಸುನೀಲ್ ಕುಮಾರ್ ಪಂಡೇರು ಪೊಲೀಸ್ ರಿಸರ್ವ್ ಪೊಲೀಸ್ ಗೃಹ ರಕ್ಷಕ ದಳ NCC ಬೊಕ ಭಾರತ್ ಸ್ಕೌಟ್ ಅಂಡ್ ಗೈಡ್ಸ್ ಪಟ್ಲಮು ಬೊಕ ಪೊಲೀಸ್ ಬ್ಯಾಂಡ್ ಕೂಟೊಡ್ದು ಪಥ ಸಂಚಲನ ನಡಪಾದು ಮಂತ್ರಿಯರಿಗೆ ಮರ್ಯಾದಿ ವಂದನೆ ಸಂದಾಯಿತ ಆಂಡು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಶಾಸಕರು ವೇದವ್ಯಾಸ್ ಕಾಮತ್ ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್ ಮೇಯರ್ ಜಯನಂದ ಅಂಚನ್ ಒತ್ತು ಮೇಯರ್ ಪೂರ್ಣಿಮಾ ಜಿಲ್ಲಾಧಿಕಾರಿ ರವಿಕುಮಾರ್ MR ಕುಳ್ಳನಗರ ಅಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರು ರವಿಶಂಕರ್ ಮಿಜರ್ ಪಡ್ಡಿ ವಲಯ IGP ಡಾ ಚಂದ್ರಗುಪ್ತ ಕುಳ್ಳನಗರ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಜಿಲ್ಲಾ SP ಋಷಿಕೇಶ್ ಭಗವಾನ್ ಸೋನಾವಣೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯತುವನಾಧಿಕಾರಿ ಡಾ ಕುಮಾರ್ ಪಾಲಿಕೆ ಕಮಿಷನರ್ ಅಕ್ಷಯ್ ಶ್ರೀಧರ್ ಜನಪ್ರತಿನಿಧಿಗಳು ಅಧಿಕಾರಿಗಳು ಬರವು ಕಲ್ಪನಕ್ಲು ಬುಕ್ಕ ನಗರದ ಜನಕ್ಲು ಪಾಲ್ಗೊಂಡಿರು ಉಪನಿರೀಕ್ಷಕರು ಇವರಿಂದ ಗೌರವ ವಂದನೆ ಮಂಗಳೂರು ನಗರ ಸಂಚಾರಿ ಪೊಲೀಸರ ತಂಡದ ನಾಯಕ ಅಶೋಕ್ ಖಾಯಂ ಚೂಣಿಯಲ್ಲಿರುತ್ತ ಗೌರವ ವಂದನೆ ಸಲ್ಲಿಸಿದ್ದಾರೆ ಜಿಲ್ಲೆಯ ತಂಡದ ನಾಯಕ ಮತ್ತು ಪ್ರೌಢಶಾಲೆ ಮುಲ್ಲಕಾಡು ಇಲ್ಲಿನ ವಿದ್ಯಾರ್ಥಿಗಳನ್ನು ಹೊಂದಿರುವ ಭಾರತ ಸೇವಾದಳ ತಂಡವನ್ನು ಏರ್ವಿಂಗ್ ಸೀನಿಯರ್ ಮತ್ತು ನೇವಲ್ ಸೀನಿಯರ್ ತುಕಡಿಗಳಿಂದ ಆಯ್ದ ವಿವಿಧ ಕಾಲೇಜು ವಿದ್ಯಾರ್ಥಿಗಳನ್ನು ಹೊಂದಿ ಶಿಸ್ತಿನ ಮನೆ ಮನೆಗೆ ಗಂಗೆ ಅನ್ನುವಂತ ಯೋಜನೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಿದ್ದು ಆ ಯೋಜನೆಯನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಲಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಜಾರಿಗೆ ತಂದಿದ್ದು 3 ಹಂತಗಳಲ್ಲಿ 576 ಕೋಟಿ ರೂಪಾಯಿ ಯೋಜನೆ ಅಡಿನಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮನೆಗಳಿಗೆ ನಲ್ಲಿ ನೀರಿನ ಸೌಲಭ್ಯವನ್ನು ಒದಗಿಸುವಂತ ಕಾರ್ಯಗಳು ಕಳೆದ 2-3 ವರ್ಷಗಳಲ್ಲಿ ನಡೀತಾ ಬಂದಿದೆ. ಆಧುನಿಕತೆ ಬೆಳೆದಂತೆ ನಗರ ಪ್ರದೇಶಗಳು ಹೆಚ್ಚು ಬೆಳೀತಾ ಹೋದಂತೆ ನಾವೇ ಉತ್ಪಾದನೆ ಮಾಡಿದಂತ ಕಸಗಳನ್ನು ಎಲ್ಲಿ ಹಾಕಬೇಕು ಅನ್ನುವಂತ ಸವಾಲುಗಳು ನಮ್ಮ ಕಣ್ಮುಂದೆ ಇದ್ದೇ ಇದೆ. ಈ ಹಿನ್ನೆಲೆಯಲ್ಲಿ ಒಣಕಸವನ್ನ ವೈಜ್ಞಾನಿಕವಾಗಿ ಬೇರ್ಪಡಿಸುವಂತ ಕಾರ್ಯವನ್ನ MRF ಘಟಕಗಳನ್ನು ಮಾಡುವಂತ ಪ್ರಯತ್ನಗಳು ಇವತ್ತು ಜಿಲ್ಲೆಯಲ್ಲಿ ನಡೀತಾ ಇದೆ. ಅದರ ಅಧಿಕೃತವಾದಂತಹ ಉದ್ಘಾಟನೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಆರಂಭ ಆಗೋದಿದೆ. ಬೈಕ್ ಮಗ್ರದ ಮಾರ್ಗಕೂಬೂರ್ನ ಡ್ರೈವರ್ನ ಮೇಲ್ಡೆ ಟ್ರ್ಯಾಕ್ಟರ್ ಪೋದು ಡ್ರೈವರ್ ತೀರ್ದು ಒಟ್ಟು ಗಿತ್ತನರಿಗೆ ಪೆಟ್ಟಾಯಿನ ಬೇಜಾರ್ದ ಸಂಗತಿ ಮೂಡಿಗೆರೆ ಆಲೂರು ಕೈತಲ್ದ ವಸ್ತಾರಡ್ ನಡೆತದೆ. ಜೀವ ಕಳವನ್ನಾರು ಬೆಳ್ತಂಗಡಿ ತಾಲೂಕು ಚಾರ್ಮಾಡಿ ಬೀಟಿಗೆದ ಜವನೆ ಸುಲೈಮಾನ್ ಆದಿತ್ತದು ಪೆಟ್ಟಾಯಿನ ಅಶ್ರಫ್ ಪನ್ಪನಾರಿನ ಕುಡ್ಲದ ಆಸ್ಪತ್ರೆಗೆ ಸೇರ್ಸಾದಂಡು. ಬೈಕ್ ಮಗ್ರದ ಮಾರ್ಗಕೂಬೂರ್ನ ಡ್ರೈವರ್ನ ಮೇಲ್ಡೆ ಟ್ರ್ಯಾಕ್ಟರ್ ಪೋದು ಡ್ರೈವರ್ ತೀರ್ದು ಒಟ್ಟು ಗಿತ್ತಿನರಿಗೆ ಪೆಟ್ಟಾಯಿನ ಬೇಜಾರ್ದ ಸಂಗತಿ ಮೂಡಿಗೆರೆ ಆಲೂರು ಕೈತಲ್ದ ವಸ್ತಾರಡ್ ನಡೆತದೆ. ಜೀವ ಕಳವನ್ನಾರು ಬೆಳ್ತಂಗಡಿ ತಾಲೂಕು ಚಾರ್ಮಾಡಿ ಬೀಟಿಗೆದ 35 ವರ್ಷ ಪ್ರಾಯದ ಡ್ರೈವರ್ ಸುಲೈಮಾನ್ ಆದಿತ್ತದು ಒಟ್ಟು ಗಿತ್ತಿನ ಪೆಟ್ಟೈನಾರ ಅಶ್ರಫ್ ಪನ್ಪನಾರ ಆದುಲ್ಲೇರು ಅರಿನ ಕುಡ್ಲದ ಆಸ್ಪತ್ರೆಗೆ ಸೇರ್ಸಾದೇರು. ಮೇಸ್ತ್ರಿ ಬೇಲೆ ಮಲ್ತೊಂದಿತ್ತಿನ ಸುಲೈಮಾನ್ ಚಿಕ್ಕಮಗಳೂರದ ಸೋದರಿನ ಇಲ್ಲಡೆ ಕೆಲಸಗಾದು ಪೋಂದುಪ್ನಗ ಬೈಕ್ ಮಗಡ್ದಂಡು ಚಿಕ್ಕಮಗಳೂರು ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿರು. ಒಡಿಪು ಜಿಲ್ಲಾಡಳಿತದ ನಿಲೆಟ್ 74ನೇ ಪ್ರಜಾಪ್ರಭುತ್ವ ದಿನಾಚರಣೆದ ಕಾರ್ಯಕ್ರಮ ಒಡಿಪುದ ಅಜ್ರಕಾಡ್ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣಡು ನಡೆತದೆ. ಒಡಿಪು ಜಿಲ್ಲಾ ಜವಾಬ್ದಾರಿ ಮಂತ್ರಿ S ಅಂಗಾರ ರಾಷ್ಟ್ರ ಬಾವುಟ ಏರಾದ ಸಂದೇಶ ಕೊರಿಯರು. ಒಡಿಪು ಜಿಲ್ಲಾಡಳಿತದ ನಿಲೆಟ್ 74ನೇ ವರ್ಷದ ಪ್ರಜಾಪ್ರಭುತ್ವ ದಿನಾಚರಣೆ ಒಡಿಪುದ ಅಜ್ರಕಾಡ್ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣಡು ನಡೆತದೆ. ಒಡಿಪು ಜಿಲ್ಲಾ ಜವಾಬ್ದಾರಿ ಮಂತ್ರಿ S ಅಂಗಾರ ರಾಷ್ಟ್ರ ಬಾವುಟ ಏರಾದ ಗಣರಾಜ್ಯ ದಿನದ ಎಡ್ಡೆಪ್ಪು ಬೈಕೇರು ಪೊಲೀಸ್ ಗೃಹ ರಕ್ಷಕ ದಳ NCC ಇಂಚ ಬೇತೆ ಬೇತೆ ಪಟ್ಲ ಮೊದಲೆಡ್ದು ಪಥಸಂಚಲನ ನಡಪಾದು ಮಂತ್ರಿಯರಿಗೆ ಮರ್ಯಾದೆ ಸಂದಾಯಿತ ಮಲ್ತಿರು.
ಶಾಸಕರು ರಘುಪತಿ ಭಟ್, ಜಿಲ್ಲಾಧಿಕಾರಿ ಕೂರ್ಮಾರಾವ್, ಜಿಲ್ಲಾ ಪಂಚಾಯತ್ ಸಿಇಒ ಪ್ರಸನ್ನ, ಮೈಸೂರು ಎಲೆಕ್ಟ್ರಿಕಲ್ಸ್ ಇಂಡಸ್ಟ್ರೀಸ್ ಗುರುಕಾರ್ಯರು ಉದಯ್ ಕುಮಾರ್ ಶೆಟ್ಟಿ, ಎಸ್ಪಿ ಹಾಕಿ, ಅಕ್ಷಯ್ ಮಚ್ಚೀಂದ್ರ ಬೊಕ ದುಮ್ಮದ ಸೈನಿಕರು ಪಾಲ್ಗೊಂಡಿರು. ಇದೀಗ ತಂಡಗಳಿಂದ ಗೌರವ ರಕ್ಷೆಯಿಂದ 22 ತಂಡಗಳು ಈ ಒಂದು ಪರೇಡ್ನಲ್ಲಿ ಪಾಲ್ಗೊಂಡವರಿದ್ದಾರೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಉಡುಪಿ ನಗರಸಭೆಯ ಅಧ್ಯಕ್ಷರಾಗಿರುವ ಶ್ರೀಮತಿ ಸುಮಿತ್ರಾ ಆರ್ ನಾಯಕ್, ನಗರಾಭಿವೃದ್ಧಿ ಪ್ರಾಧಿಕಾರ ಸಾರ್ವಜನಿಕರ ಸಹಭಾಗಿತ್ವ ಯೋಜನೆಯಲ್ಲಿ ಜನಸಾಮಾನ್ಯರ ಮನೆ ಬಾಗಿಲಿಗೆ ತಾಜಾ ಮೀನು ಮತ್ತು ಮೀನಿನ ಉತ್ಪನ್ನಗಳನ್ನು ಶೀಘ್ರವಾಗಿ ತಲುಪಿಸುವ ಯೋಜನೆಯನ್ನು ರೂಪಿಸಿದೆ. ಕನ್ನಡದ ಮನಸ್ಸುಗಳನ್ನು ಬೆಳೆಸುವ ಮತ್ತು ಜಾಗೃತಿಗೊಳಿಸುವ ಕೆಲಸವನ್ನು ನಮ್ಮ ಸರ್ಕಾರ ಮಾಡುತ್ತಿದೆ. ಕನ್ನಡ ರಾಜ್ಯೋತ್ಸವದ ಮುನ್ನ ದಿನದಲ್ಲಿ ಮಾತಾಡು ಕನ್ನಡ ಕೋಟಿಕಂಠ ಗಾಯನ ಅಪರೂಪದ ಹಾಗೂ ಅಭೂತಪೂರ್ವ ಸಮೂಹ ಗಾಯನದಲ್ಲಿ ಕೋಟಿಗೂ ಹೆಚ್ಚು ಜನ ಭಾಗವಹಿಸಿದ್ದನ್ನು ನಾವು ಕಂಡಿದ್ದೇವೆ. ಕಾರ್ಲ ತಾಲೂಕು ಮುಡುಕೂರು ಗ್ರಾಮದ ಸಚ್ಚೇರಿ ಪೇಂಟೆ ಕುದ್ರೋಟುಡು 45 ವರ್ಷ ಪ್ರಾಯದ ಕೃಷ್ಣ ಸಫಲಿಗ ಪಂಪನಾರ ಕಾರ್ದ ಉಲೈ ಪೆಟ್ರೋಲ್ ಮೈತೊಂದು ಜೀವ ಅದೆ ತೊಂದಿರು. ಕಾರ್ಲ ತಾಲೂಕು ಮುಣ್ಕೂರು ಗ್ರಾಮದ ಸಚ್ಚೇರಿ ಪೇಂಟೆ ಕುದ್ರೋಟುಡು 45 ವರ್ಷ ಪ್ರಾಯದ ಕೃಷ್ಣ ಸಫಲಿಗ ಪಂಪನಾರ್ ಕಾರ್ದ ಉಳೈ ಪೆಟ್ರೋಲ್ ಮೈತೊಂದು ಜೀವದೆ ತೊಂದಿರು. ಕಾರ್ ಡ್ರೈವರ್ ಆದಿತ್ಯನ ಕೃಷ್ಣ ಸಫಲ್ಯರು ಅರೆನ ಮಾರುತಿ ಓಮ್ನಿ ಕಾರ್ದ ಉಲೈ ಕುಲ್ಲುದು ಪೆಟ್ರೋಲ್ ಮೈತದ ಸೂ ಕೊರ್ದು ಜೀವ ಕಳಬಂದಿರು. ಅರ ಮಾನಸಿಕವಾದ ನರ್ಗದಿತ್ತಿருந்து ಎನ್ನದುಂಡು. ರಾತ್ರಿ ಮೆಗ್ಗಿನ ಇಲ್ಲಡು ಮದ್ರಂಗಿ ಕಾರ್ಯಕ್ರಮಟು ಪಾಲ್ದೆ ತಂದು ಪಿರ ಬತ್ತಿ ಬೊಕ್ಕ ಈ ಸಂಗತಿ ನಡೆದದನೆಂದು ತಿಳಿದು ಬೈದಿನು. ಕಾರ್ಲ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದು ತನಿಖೆ ದುಂಬರಿದಿನು. ಬೆದ್ರದ ವಿದ್ಯಾಗಿರಿಟ್ ಆಳ್ವಾಸ್ ಬರವು ಸಂಸ್ಥೆನ ನಿಲಿಟ್ಟು 74ನೇ ಪ್ರಜಾಪ್ರಭುತ್ವ ದಿನಾಚರಣೆ ಗುರುವಾರ ನಡೆತಂಡು. ನಿಟ್ಟೆ ಎಜುಕೇಷನ್ ಶಿಕ್ಷಣ ಸಮೂಹ ಸಂಸ್ಥೆನ ಗುರುಕಾರ್ಯರು ನಿಟ್ಟೆ ವಿನಯ್ ಹೆಗ್ಡೆ ರಾಷ್ಟ್ರ ಬಾವುಟ ಇರಾದ ಮರ್ಯಾದೆ ಸಂದಾಯರು. ಬೆದ್ರದ ವಿದ್ಯಾಗಿರಿಟ್ ಆಳ್ವಾಸ್ ಬರವು ಸಂಸ್ಥೆನ ನಿಲಿಟ್ಟು 74ನೇ ಪ್ರಜಾಪ್ರಭುತ್ವ ದಿನಾಚರಣೆ ಗುರುವಾರ ನಡೆತಂಡು. ನಿಟ್ಟೆ ಎಜುಕೇಷನ್ ಶಿಕ್ಷಣ ಸಮೂಹ ಸಂಸ್ಥೆನ ಗುರುಕಾರ್ಯರು ನಿಟ್ಟೆ ವಿನಯ್ ಹೆಗ್ಡೆ ರಾಷ್ಟ್ರ ಬಾವುಟ ಇರಾದ ಮರ್ಯಾದೆ ಸಂದಾಯರು. ವಿನಯ್ ಹೆಗ್ಡೆ ಪಾತಿರ್ದು ಅಂಬೇಡ್ಕರ್ನ ಎಡ್ಡೆ ಮಾರ್ಗದರ್ಶನ ಇತ್ತೆಗ್ಲ ನಮ್ಮ ಭಾರತವನ್ನು ದುಂಬುಕೊಂಡು ಹೊಂದುಂಡು ಸಾಕ್ಷರತೆ ಇಜ್ಜನ್ನ ದೇಶ ಇತ್ತೆ ಬರೋ ಕ್ಷೇತ್ರ ಬುಳೆಚಿಲ್ ಸಾಧಿಸಾದನು. ಅಂಬೇಡ್ಕರ್ನ ದೂರದೃಷ್ಟಿ ಇತ್ತೆ ಭಾರತದ ಬುಳೆಚಿಲ್ಗೆ ಕಾರಣ ಅಂತಂಡು ನಮ್ಮ ಜವನ ಜನಾಂಗ ಲಕ್ಕದುಂತುದು ಭಾರತದ ಬುಳೆಚಿಲ್ಗೆ ಕಾರಣ ಆವಡು ಒಂದು ಪಂಡೇರು. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವ, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಜಿಲ್ಲಾ ಕಮಿಷನರ್ ಎಂಆರ್ ಕೈರಣ್ಣ, ಉದ್ಯಮಿ ಶ್ರೀಪತಿ ಭಟ್ ಪಾಲ್ದೆ ತೊಂಡೇರು. ಎನ್ಸಿಸಿ, ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್, ಎನ್ಎಸ್ಎಸ್ ಬತ ಸಂಚಲನಗಳು ಪಾಲ್ದೆ ತೊಂಡ. ಬರವು ಕಲ್ಪನಕ್ಲು ಕಲ್ಪವನಕ್ಲು ಬೆದದ ಜನಕ್ಲು ಪಾಲ್ದೆ ತೊಂಡೇರು. ಗಣರಾಜ್ಯೋತ್ಸವಡು ದೇಶಭಕ್ತಿ ಗೀತೆಲು ಮೂಡ್ದು ಬತ್ತಂಡು. Any regulation without a proper constitution is a futile exercise. When this was considered, 6 of the most eminent people in the country
under the leadership of Ambedkar, the government decided that a constitution which is applicable for the entire country, which will bring discipline to the country, and no citizen will be left out of the support of the Constitution of India. On 26th of November, the draft copy of the Constitution was approved, and on 26th of January 1950, it became the main hallmark of our democracy. The Constitution of India, obviously largely based on the British Constitution, maybe it also took some part from the United States Constitution. ಕುಡ್ಲ ತಾಲೂಕದ ಕಿನ್ನಿಗೋಡೆಡು ಜನಕ್ಲೇನ ಪೋಡಿಪಾದಿತನ ಚಿಟ್ಟೆಪಿಲಿ ಒಂಜಿ ಕಾಡು ಇಲಾಖೆದ ಅಧಿಕಾರಿಗಳು ದಾಮಸ್ಕಟ್ಟೆ ತುಡಾಂ ಕೈತಾದ ದಿನ ಗೂಡುಗು ಬೂಡ್ದುಂಡು ಕಾಡಾಧಿಕಾರಿ ರಾಜ್ಯ ದುಂಬಾಳ್ತಡು ಚಿಟ್ಟೆಪಿಲಿನ ಪತ್ತದು ಕಾಡುಗು ಬಿಡ್ತೀರು. ಕುಡ್ಲ ತಾಲೂಕದ ಕಿನ್ನಿಗೋಡೆಡು ಜನಕ್ಲೇನ ಪೋಡಿಪಾದಿತನ ಚಿಟ್ಟೆಪಿಲಿ ಒಂಜಿ ಕಾಡು ಇಲಾಖೆದ ಅಧಿಕಾರಿಗಳು ದಿನ ಗೂಡುಗು ಬೂಡ್ದುಂಡು ದಾಮಸ್ಕಟ್ಟೆದ ತುಡಾಂ ಕೈತಲ್ ಕಾಡಾಧಿಕಾರಿಗಳು ಚಿಟ್ಟೆಪಿಲಿನ ಪತ್ತೆರೆ ಗೂಡು ದಿದಿತ್ತಿದೆ ಬುಧವಾರ ರಾತ್ರಿ ಪಿಲಿ ಗೂಡುಗು ಬುಡ್ದುಂಡು ಕರೆನ ಕೆಲವು ದಿನೊಡ್ದು ಕಿನ್ನಿಗೋಳಿ ಪರಿಸರದ ಏಳಿಂಜೆ ಕೊಲ್ಲೂರು ಪದವು ಗುತ್ತಗಾಡು ದಾಮಸ್ಕಟ್ಟೆ ಸುತ್ತಮುತ್ತಲು ಚಿಟ್ಟೆಪಿಲಿ ಉಪದ್ರ ಹೆಚ್ಚಾದಿತ್ತಿದೆ ಊರ್ದಾಗ್ಲು ಪೋಡಿದಿರು ಸಾಂಕಂದ ಪಾಕ ಮುರ್ಗುಲು ಪಿಲಿತ ಬಾಯಿಗೆ ಬೂಡ್ದುಂಡು ಈ ವಿಚಾರನು ಊರ್ದಾಗ್ಲು ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಬೊಕ ಕಾಡು ಇಲಾಖೆದ ಅಧಿಕಾರಿನ ಗುಮನ ಕನತಿತ್ತಿರು ಅಂಚಾದ ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸಾಯಿಶ್ ಚೌಟ ಬೊಕ ಕಾಡು ಇಲಾಖೆದ ಅಧಿಕಾರಿಗಳು ಕೆಲವು ತಿಂಗಳುಡ್ದು ಚಿಟ್ಟೆಪಿಲಿನ ಪತ್ತುನ ಯೋಜನೆ ಪಾಡ್ದಿತ್ತಿರು ಅಕೇರಿಗೆ ಚಿಟ್ಟೆಪಿಲಿ ಗೂಡುಗು ಬುಡ್ದು ಕಾಡು ಸೇರ್ತಂಡೆ ಕಾಡಾಧಿಕಾರಿ ರಾಜ್ಯದುಂಬಾಳ್ತಿಡು ಚಿಟ್ಟೆಪಿಲಿನ ಪತ್ತದು ಕಾಡುಗು ಬುಡ್ತೀರು. ತಲಪಾಡಿ ವಿದ್ಯಾನಗರದ ಫಲಾಹ ಅನುದಾನಿತ ಕನ್ನಡ ಮಾಧ್ಯಮ ಮಲ್ಲ ಶಾಲೆಡು ಪೋಷಕರನ ಸಭೆ ಪ್ರತಿಭಾ ಪುರಸ್ಕಾರ ಬೊಕ ಮರ್ಯಾದೆ ಮೆಚ್ಚುಗೆದ ಲೇಸ್ ನಡತಂಡೆ ಪ್ರಿನ್ಸಿಪಾಲೇರು ಬೊಕ ಒತ್ತು ನಿರ್ದೇಶಕಿ ರಾಜಲಕ್ಷ್ಮಿಕಿ ಕಾರ್ಯಕ್ರಮ ಉದ್ದೀಪನ ಮಲ್ತೇರು ಸಂಸದ ಗುರ್ಕಾರ್ಯರು UB ಮೊಹಮ್ಮದ್ ಗುರ್ಕಾರ್ಮೆ ವಹಿಸಿದ್ದೀರು. ತಲಪಾಡಿ ವಿದ್ಯಾನಗರದ ಫಲಾಹ ಅನುದಾನಿತ ಕನ್ನಡ ಮಾಧ್ಯಮ ಪ್ರೌಢಶಾಲೆಡು ಪೋಷಕರನ ಸಭೆ ಪ್ರತಿಭಾ ಪುರಸ್ಕಾರ ಬೊಕ ಮರ್ಯಾದೆ ಮೆಚ್ಚುಗೆದ ಲೇಸ್ ಅಟ್ಟಣೆ ಮಲ್ತಿದ್ದೀರು. ಫಲಾಹ್ ಬರವು ಸಂಸ್ಥದ ಗುರ್ಕಾರ್ಯರು UB ಮೊಹಮ್ಮದ್ ಗುರ್ಕಾರ್ಮೆಡು ಜಿಲ್ಲಾ ಶಿಕ್ಷಣ ಬೊಕ ತರಬೇತಿ ಸಂಸ್ಥದ ಪ್ರಿನ್ಸಿಪಾಲಿರು ಒತ್ತು ನಿರ್ದೇಶಕಿ ರಾಜಲಕ್ಷ್ಮಿಗೆ ಕಾರ್ಯಕ್ರಮಕ್ಕೂ ಚಾಲನೆ ಕೊರಿಯರು. ರಾಜಲಕ್ಷ್ಮಿ ಪಾತಿರ್ದು ಜೋಕುಲು ಒತ್ತಡದ ಅಂತೆ ಕಲ್ತಂಡ ಮಿತ್ತ ಮಟ್ಟದ ಮಾರ್ಕದೀಪನ ಉದ್ದೇಶದ ಸಾವಲಿ SLCದ ಬಿರ್ಸೇರು ಜೋಕ್ಲಿಗೆ ಮರ್ಯಾದೆ ಮಲ್ಪು ನಡೆದು ಈ ಸರ್ತಿ ಪರೀಕ್ಷೆ ಬರೆಪನಕ್ಲಿಗೆ ಉಮೇದು ತಿಕ್ಕೊಂಡು ಅರ್ಪಂಡೇರು. ಕ್ಷೇತ್ರ ಸಮನ್ವಯಾಧಿಕಾರಿ ಡಾಕ್ಟರ್ ಪ್ರಶಾಂತ್ ಕುಮಾರ್ KS ಕಾರ್ಯಕ್ರಮ ಉದ್ದೇಶಿಸಿದ ಪಾತೇರಿಯರು. ತಲಪಾಡಿ ಕ್ಲಸ್ಟರ್ ಸಮೂಹ ಸಂಪನ್ಮೂಲ ವ್ಯಕ್ತಿ ಹರೀಶ್ ಕುಮಾರ್ ಫಲಾಹ್ ಬರವು ಸಂಸ್ಥೆದ ಪದಾಧಿಕಾರಿಗಳು ಪಾಲ್ಗೊಂಡಿರು. A+ ಪಡೆದಂತಹ ವಿದ್ಯಾರ್ಥಿಗಳನ್ನು ಕೂಡ ಗೌರವಿಸುವಂತಹ ಸಂದರ್ಭ. ಇವರನ್ನು ಗೌರವಿಸುವಾಗ ಈಗ 10th ಅಲ್ಲಿರುವಂತಹ ಮಕ್ಕಳಿಗೆ ಈಗ ಆಗಬೇಕು ನೆಕ್ಸ್ಟ್ ಇಯರ್ ನಾವು ಕೂಡ ಈ ಒಂದು ಪ್ಲೇಸಿಗೆ ಬಂದು ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಗೌರವವನ್ನು ಸ್ವೀಕರಿಸ್ತೇವೆ ಎನ್ನುವಂಥ ಚಾಲೆಂಜ್ ಈಗ 10th ಎಲ್ಲ ಮಕ್ಕಳಲ್ಲಿ ಕೂಡ ಬರಬೇಕು. ಈಗ ಈ ಸಲ 584 ಹೈಯೆಸ್ಟ್ ಸ್ಕೋರ್ ಆದರೆ ನೆಕ್ಸ್ಟ್ ಇಯರ್ 625ರಲ್ಲಿ ಭಾರತಗೂ ಇತ್ತೆ ಲೋಕನೆ ಕೈ ಮುಗಿಪುನಂಚ ಆತಂಡು ಸೂಪರ್ ಪವರ್ ಮಾಹಿತಿ ತಂತ್ರಜ್ಞಾನದ್ದು ನಮ್ಮ ಮಿತ್ತ ಮಟ್ಟಗೂ ಏರ್ದಾಂದು ನಮ್ಮ ಮಂಗಳೂರು ಬಂದರ್ ಪ್ರಾಧಿಕಾರದ ಗುರ್ಕಾರ್ಯರು ಡಾಕ್ಟರ್ ವೆಂಕಟರಮಣ ಅಕ್ಕರಾಜ್ ಬಂತೀರು. ಪಣಂಬೂರದ ಅಂಬೇಡ್ಕರ್ ಮೈದಾನಡು ಬಂದರ್ ಪ್ರಾಧಿಕಾರದ ಪ್ರಜಾಪ್ರಭುತ್ವ ದಿನಾಚರಣೆಡು ಆರು ಬಾವುಟ ಏರಾದ ಸಂದೇಶ ಕೊರಿಯರು. ಕುಡ್ಲದ ಪಣಂಬೂರು ನವಮಂಗಳೂರು ಬಂದರ್ ಪ್ರಾಧಿಕಾರದ ನಿಲಿಟ್ಟು ಅಂಬೇಡ್ಕರ್ ಮೈದಾನಡು 74ನೇ ಗಣರಾಜ್ಯೋತ್ಸವ ಆಚರಣೆ ಮಲ್ತೇರು. ಪ್ರಾಧಿಕಾರದ ಗುರ್ಕಾರ್ಯರು ಡಾಕ್ಟರ್ ವೆಂಕಟರಮಣ ಅಕ್ಕರಾಜು ರಾಷ್ಟ್ರ ಬಾವುಟ ಏರಾದ ಸಂದೇಶ ಕೊರಿಯರು. ಬೇತೆ ಬೇತೆ ಕೂಟದಕ್ಲಿಡ್ದು ಪಥಸಂಚಲನ ತುಯ್ಯರು. ಪ್ರಜಾಪ್ರಭುತ್ವ ದಿನಾಚರಣೆದ ಸಂದೇಶ ಕುರಿದು ಅಕ್ಕರಾಜು ಪಾತಿರ್ದು ಇತ್ತೆ ಭಾರತಗೂ ಇಡೀ ಲೋಕನೆ ಕೈಮುಗಿಪುನಂಚ ಆತಂಡು ಸೂಪರ್ ಪವರ್ ಮಾಹಿತಿ ತಂತ್ರಜ್ಞಾನದ್ದು ನಮ್ಮ ಇತ್ತೆ ಮಿತ್ತ ಮಟ್ಟಗೂ ಏರ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸಂವಿಧಾನನೇ ನಂಗೆ ಶ್ರೇಷ್ಠವಾದುಂಡು ಪಂಡೇರು. ಭಾರಿ ಎಡ್ಡಿ ಸೇವೆ ಸಂದಾಯಿನ ಪೊಲೀಸರಿಗೆ SLC ಬೊಕ್ಕ PUCದ ಬಿರ್ಸೇರ್ ಜೋಕ್ಲೆಗ್ ಪಣಾವು ಇನಾಮುಲಿನ ಈ ಪೊರ್ತುಡು ಪಟ್ಟಿರು. ಶಾಲೆ ಜೋಕ್ಲೆಡ್ದು ಸಾಂಸ್ಕೃತಿಕ ಕಾರ್ಯಕ್ರಮ ದಿದಿತ್ತಿರು. ಶ್ರೀಮತಿ ಸುಷ್ಮಾ ಅಕ್ಕರಾಜು ಪ್ರಾಧಿಕಾರದ ಒತ್ತು ಗುರುಕಾರ್ಯರು KG ನಾಥ್ ಒತ್ತು ಕಮಾಂಡೆಂಟ್ ಅಶುತೋಷ್ ಗೌರ್ ಮುಖ್ಯ ಲೆಕ್ಕಾಧಿಕಾರಿ ವಿನಯ್ ರಾವ್ ಒತ್ತು ಕನ್ಸರ್ವೇಟಿವ್ S ಪಟ್ ನಾಯಕ್ ಪಾಲ್ಗೊಂಡಿರು. ಕಮಾಂಡರ್ ಆದ ಇನ್ಸ್ಪೆಕ್ಟರ್ ಶ್ರೀ K ಕುಮಾರ್ ಇವರು ಅಧ್ಯಕ್ಷರಿಗೆ ಗೌರವ ರಕ್ಷೆ ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿದ್ದಾರೆ.
अतिथि महोदय को आज की समारोह में और अपनी अभिवादन सभी से निवेदन तालियों के साथ में मुख्य महोदय का भी अभिवादन करें। ಈ ತುಕಡಿಯ ಏತ ಎಕ್ಸಿಕ್ಯೂಟಿವ್ ಪಿ ಎರಡನೇ ತುಕಡಿ CISFನ ವಿದ್ಯುತ್ ತುಕಡಿ ಅದರ ಕಮಾಂಡರ್ ಪಿ ಉನ್ನಿಕೃಷ್ಣನ್ ಈಗ ಪ್ರೈವೇಟ್ ಸೆಕ್ಯೂರಿಟಿ ಅದರ सुबेदार स्काउट टीम कल रहे नन्हे मुने बच्चों के द्वारा ये खूबसूरत है जो पानी से नहाते हैं म्यूजिक ಈ ಒಂದು ತಂಡಕ್ಕೆ ಕ್ಲಾಸ್ ಔಟ್ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ ಪರ್ಸನ್ ಪ್ರಕರಣಗಳನ್ನು ಅತ್ಯಂತ ಜಾಗರೂಕತೆಯಿಂದ ಆರೋಪಿಗಳ ದಸ್ತಗಿರಿ ಮತ್ತು ಆರೋಪಿಗಳನ್ನು ಕೇಸಿಂಗ್ ಪುರಸ್ಕಾರವನ್ನು ಪಡೆದುಕೊಳ್ಳಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ ಇಶಾ ಪಿ ಕರ್ಕೇರ ಡಾಕ್ಟರ್ ಆಫ್ ಪದ್ಮನಾಭ ಮೊಗವೀರ ಈ ಒಂದು ದಿವ್ಯಶ್ರೀ ಡಾಕ್ಟರ್ ಆಫ್ हृदय कुमार जी हृदय ಚತುರ್ಥಿ करकेरा श्रिया रिशाल ಕೊನೆಯದಾಗಿ लिखित भी श्रीकांत बदौलत भारत देश को मिला यहाँ सम्मान है ನಡನುಡಿ ಬೇಡ ಗಲಿಷ್ಠ ಇದ್ದರೂ ಬದುಕುವ ಜನ ಒಂದೇ ನೆಲಲು ಬೆಳಕುಗಲ ರೆಕ್ಕೆ ಬಿಚ್ಚುತ್ತ ಹಾರಾಡುವ ಧ್ವಜ ಒಂದೇ The meaning of this is our religions may be different, the gods we worship may be different, the place we stay will be different, the path we follow will be different, the ideologies may be different, but the place on which we stay is the same, our goals are same, our country is same, our flag is same. This reflects the unity in diversity. भिन्नता में एकता वही भारत की अखंडता. ಕುಡ್ಲ ನಗರದ ಕೊಡಿಯಾಲಗುತ್ತು ಕೈತಲು ಉಪನ ಯೂರೋ ಕಿಡ್ಸ್ ಫ್ರೀ ಸ್ಕೂಲ್ ಗುರುವಾರ ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾರೆ. ಶಾಲೆದ ಜೋಗ್ಲೆಗೆ ಬೇತೆ ಬೇತೆ ಪಂತೊಲಿನ ನಡಪಾದು ಇನಾಮಲಿನ ಪಟ್ಟೀರು. ಕುಡ್ಲ ನಗರದ ಕೊಡಿಯಾಲಗುತ್ತು ಕೈತಲ್ದ ಯೂರೋ ಕಿಡ್ಸ್ ಫ್ರೀ ಸ್ಕೂಲ್ ಗುರುವಾರ ಗಣರಾಜ್ಯೋತ್ಸವ ದಿನಾಚರಣೆ ನಡಪಾಯಿರು. ಶಾಲೆ ಜೋಕ್ಲೆಗೆ ಬೇತೆ ಬೇತೆ ಪಂತ ನಡಪಾದು ಇನಾಮಲಿನ ಪಟ್ಟೀರು. ಪೊಡಿ ಜೋಕ್ಲು ಭಾರತ ದೇಶದ ಸ್ವಾತಂತ್ರ್ಯ ಸೇನಾನಿಲೇನ ಬೊಕ ದೇಶಭಕ್ತಿಯನ್ನ ವೇಷಭೂಷಣ ಪಾಡ್ದು ಬೇತೆ ಬೇತೆ ಕಾರ್ಯಕ್ರಮ ಪ್ರದರ್ಶನ ಮಾಡ್ತಾರೆ. ಮಹಾತ್ಮ ಗಾಂಧಿ, ನೆಹರು, ಬಾಲಗಂಗಾಧರ ತಿಲಕ್, ಗೋಖಲೆ, ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಭಾಯಿ ಇಂಚಿತಿ ಮಹಾಜನಕ್ಲಿನ ವೇಷ ಪಾಡ್ದಿತ್ತೇರು. ಯೂರೋ ಕಿಡ್ಸ್ ಸಂಸ್ಥೆದ ಆಡಳಿತದಕ್ಲು ಕಲ್ಪನಕ್ಲು ಕಲ್ಪವನಕ್ಲು ಜೋಕ್ಲಿನ ಇಲ್ಲದಕ್ಲು ಪಾಲ್ದೆ ತೊಂದಿರು. ಸಂಸ್ಥೆದ ಮುಖ್ಯಸ್ಥರು ಆರತಿ ಶೆಟ್ಟಿ ಕಾರ್ಯಕ್ರಮ ನಡಪಾದು ಕೊರಿಯರು. Thank you. I like horse riding. Jai Hind. Hiyan, Sagar, Chana. Happy Republic Day. ಉತ್ತಿದ್ದೀರಾ ನೀನೇನು ಅಮ್ಮ ತಮ್ಮಂದಿರೆ ಇಷ್ಟರೇ ನೆಂಟರೆ contraction is death, love is life. ನಾವು ಯಾಕೆ ಕೊಡಬೇಕು ಕಪ್ಪ? And Euro Kids team for making
ಬಂಟ್ವಾಳ ಬೈಪಾಸ್ದ ಶ್ರೀ ನಿತ್ಯಾನಂದ ಗೋವಿಂದ ಸ್ವಾಮಿ ಮಂದಿರ ಟ್ರಸ್ಟ್ ನಿತ್ಯಾನಂದ ನಗರಡ್ ಮಂದಿರ ಲೋಕಾರ್ಪಣೆ ಬುಕ್ಕ ಇರುವೇರು ಗುರುಕ್ಲಿನ ಮೂರ್ತಿ ತಾಪನದ ಕಾರ್ಯಕ್ರಮ ನಡೆತೊಂದುಂಡು ಬುಧವಾರ ಬಯ್ಯಗ್ ಧಾರ್ಮಿಕ ಸಭೆ ಆಚರಣೆ ಮಲ್ತಿತ್ತು. ಬಂಟ್ವಾಳ ಬೈಪಾಸ್ ನಿತ್ಯಾನಂದ ನಗರದ ಶ್ರೀ ಸದ್ಗುರು ನಿತ್ಯಾನಂದ ಗೋವಿಂದ ಸ್ವಾಮಿ ಮಂದಿರ ಟ್ರಸ್ಟ್ದ ಬಂಗಾರ ಪರ್ವದ ಆಚರಣೆದ ಬೇತೆ ಬೇತೆ ಕಾರ್ಯಕ್ರಮ ಐತಾರೋಡ್ ದಿಂಚ ನಡೆತೊಂದುಂಡು. 4ನೇ ದಿನ ಬುಧವಾರ ಧಾರ್ಮಿಕ ಬೇತೆ ಬೇತೆ ವಿಧಿವಿಧಾನಗಳು ಹೋಮ ದುರ್ಗಾ ಪೂಜೆ ನಡಪಾಯಿರು. ಬಯ್ಯಗ್ ನಡಪಾಯಿನ ಧಾರ್ಮಿಕ ಸಭೆಟ್ ಧರ್ಮಸ್ಥಳ ಕನ್ಯಾಡಿ ಶ್ರೀರಾಮ ಕ್ಷೇತ್ರದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ, ಬೇವಿನಕೊಪ್ಪ ಆನಂದಾಶ್ರಮದ ಶ್ರೀ ವಿಜಯಾನಂದ ಸ್ವಾಮೀಜಿ, ಮಾಣಿಲ ಶ್ರೀಧಾಮದ ಮೋಹನ್ದಾಸ ಪರಮಹಂಸ ಸ್ವಾಮೀಜಿರು ಪಾಲ್ದೆ ತಂದು ಆಶೀರ್ವಚನ ಕೊರಿಯರು. ಭಗವಂತನ ಕಾಣಬೇಕಾದರೆ ಏನು ಮಾಡಬೇಕು? ಅನನ್ಯಶ್ಚಿಂತಾಯಂತು ಮಾಂ ಯೇ ಜನ ಪರ್ಯೋಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮವಾಮ್ಯಾಂ ಅಂತ ಹೇಳ್ತಾರೆ ಭಗವಂತ. ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಅನನ್ಯವಾಗಿ ಚಿಂತನೆಯನ್ನು ಮಾಡತಕ್ಕಂಥ ಯಾವನನ್ನ ಭಕ್ತನಿದ್ದಾನ ಅವನ ಎಲ್ಲ ಯೋಗಕ್ಷೇಮವನ್ನು ನಾನು ನೋಡ್ತೇನೆ ಅಂತ. ನಮಗಿದೆಯಾ? ನಮ್ಮ ಯೋಗಕ್ಷೇಮವನ್ನು ನನ್ನ ಹೆಂಡತಿ ನೋಡ್ತಾಳೆ, ನನ್ನ ಗಂಡ ನೋಡ್ತಾರೆ, ಮಗ ನೋಡ್ತಾರೆ, ಮಗಳು ನೋಡ್ತಾರೆ, ನನ್ನ ಶಿಷ್ಯರು ನೋಡ್ತಾರೆ. ಇವ್ರು ಯಾರು ನೋಡಲ್ರಿ. ಒಂದು ಸರ್ಟನ್ ಎಸ್ಟೆಂಟ್ ಈ ಲೋಕದಲ್ಲಿ ಎಷ್ಟು ಜನ ಹತ್ರ ಆಗ್ತಾರೆ, ದೂರ ಆಗ್ತಾರೆ, ಹತ್ರ ಆಗ್ತಾರೆ, ದೂರ ಆಗ್ತಾರೆ, ಮತ್ತೆ ಬಿಟ್ಟು ಹೋಗ್ತಾರೆ. ನಮ್ಗೆ ಯಾಕೆ? ನೀವು ಸಾಕ್ಷೀಭೂತರಾಗಿ ಕೆಲಸ ಮಾಡ್ತಾ ಇರೋನ. ಈ ಪ್ರಪಂಚದಲ್ಲಿ ಯಾರು ಯಾವುದಕ್ಕೂ ಬಂಧಿತರಾಗುವುದಿಲ್ಲ. ವಿಜ್ಞಾನ ಬೆಳೀತಾ ಇದ್ದಾಗೆ ಅಜ್ಞಾನದ ಅಂಧಕಾರ ಬೆಳೆದತಕ್ಕಂಥ ಈ ಕಾಲಸ್ಥಿತಿಯಲ್ಲಿ, ಕಲಿಯುಗದಲ್ಲಿ, ದಾಸ ಸಾಹಿತ್ಯದಲ್ಲಿ ಪುರಂದರದಾಸರು ಚೆನ್ನಾಗಿ ಹೇಳಿದರು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಖತೆ. ಗುರು ಬೇಕು, ಜೀವನಕ್ಕೆ ಗುರಿ ಬೇಕು. ಆ ನಿಟ್ಟಿನಲ್ಲಿ ಜಗತ್ತಿನಲ್ಲಿ ಅವಧೂತ ಪರಂಪರೆಯ ಒಂದು ದಿವ್ಯ ಚೇತನ, ಅವಧೂತ್ಯ ಶಕ್ತಿಯ ಧೀಮಂತಿಕೆ ಅನಾವರಣ, ಆನಂದ ಸ್ವರೂಪವಾಗಿರತಕ್ಕಂಥ ಆ ಪೂರ್ಣ ಚೇತನ ಬಂಟ್ವಾಳ ತಾಲೂಕಿನ ಈ ಕ್ಷೇತ್ರದಲ್ಲಿ ಕಳೆದ 100 ವರ್ಷ ಶ್ರೀಗಳು ಪಾದಸ್ಪರ್ಶ ಮಾಡಿದಂಥ, ಲೀಲೆ ತೋರಿಸಿದಂಥ ಅವಧೂತ ಧೀಮಂತಿಕೆ ಧೀಶಕ್ತಿಯ ಅನಾವರಣ ಬಂಟ್ವಾಳ ತಾಲೂಕಿನಲ್ಲಿ ನಿತ್ಯಾನಂದ ಸ್ವಾಮೀಜಿ ಮತ್ತು ಗೋವಿಂದ ಸ್ವಾಮೀಜಿಯ ಮೂಲಕ ಆದಂಥ ಪಾದಸ್ಪರ್ಶ ಆದಂಥ ಈ ಪುಣ್ಯದ ಮಣ್ಣಿನಲ್ಲಿ ಬಂಟ್ವಾಳ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಡಾಕ್ಟರ್ ರಮೇಶಾನಂದ ಸೋಮಯಾಜಿ, ಶ್ರೀ ಸೀತಾರಾಮ ದೇವಸ್ಥಾನದ ಟ್ರಸ್ಟಿ ಅಜಯ ಕೊಂಬ್ರಬೈಲು, ಶ್ರೀ ವೆಂಕಟರಮಣ ದೇವಸ್ಥಾನದ ದುಂಬುದ ಮುಕ್ತೇಶ್ವರರು ಗೋವಿಂದ ಪ್ರಭು, ಸುಬ್ರಾಯ ನಾವೂರೇಶ್ವರ ವಿಷ್ಣುಮೂರ್ತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಮುರಳೀಧರ ಭಟ್, ನಿತ್ಯಾನಂದ ಸ್ವಾಮಿ ಭಜನಾ ಮಂದಿರ ಅಪರಗೀಟ್ದ ಗುರುಕಾರ್ಯರು ರವೀಂದ್ರ ಸಾಲ್ಯನ್, ಶ್ರೀ ನಿತ್ಯಾನಂದ ಗೋವಿಂದ ಸ್ವಾಮಿ ಮಂದಿರ ಟ್ರಸ್ಟ್ ದಕ್ಲು ಮಾತಾ ಪಾಲ್ದೆತೊಂಡಿರು. ಪೇಜಾವರ ಮಾಗಣೆ ತೋಕೂರು ಗುತ್ತದ ಧರ್ಮ ನಿಯಮ ಪೊನ್ನಿ ತಿಂಗೊಳ್ಳು ಇರುವ ಪೋಪುನಾನಿ ಬರ್ಪನ ಫೆಬ್ರವರಿ 3ಕ್ಕೆ ನಡಪಂಡು. ಆ ಲೆಕ್ಕಡು ಪೊರ್ಕೋಡಿ ಸೋಮನಾಥೇಶ್ವರ ದೇವಸ್ಥಾನಡು ಜನವರಿ 31ಕ್ಕೆ ಬೇತೆ ಬೇತೆ ಕಾರ್ಯಕ್ರಮ, ಫೆಬ್ರವರಿ 2ಕ್ಕೆ ತೋಕೂರು ಗುತ್ತು ನಾಗಬನಡು ಆಶ್ಲೇಷ ಬಲಿ, 3ಕ್ಕೆ ಶುಕ್ರವಾರ ಕಾಂಡೆ 10 ಭಂಡಾರ ಬತ್ತದು ಕೊಡಿಯಾಡಿಟ್ಟು ಏರ್ದು ರಾತ್ರಿ 10 ಜಾರಂದಾಯ ಬಂಟ ನಿಯಮ, 4ಕ್ಕೆ ಬೈಯಡ್ದು ಪೊಸಪ್ಪೆ ಕಲ್ಲುಟಿ ಕಲ್ಕುಡ ಪಂಜುರ್ಲಿ ದೈವರಿನ ಕೋಲ, 7ಕ್ಕೆ ಜೋಗಟ್ಟೆ ಕೋರ್ದಬ್ಬು ಸಾನುಡು ಕೋನನೇಮ ಆಟಣೆ ಆತನೆಂದು ಪ್ರಕಟಣೆ ತಿರುಪಾದಿರು. ಇಡಗಿನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಡು. ನನ್ನ ರಾತ್ ಸುದ್ದಿ ಬೊಕ್ಕ ಮನರಂಜನೆಗೆ ತೂಂದು ಪ್ಲೇ ನಮ್ಮ ಕುಡ್ಲಾ 24/7 ಸೊಲ್ಮೇಲು.